ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಕೀಮಾ ಮಾಡ್ತಿದ್ದೀನಿ. ಚಿಕನ್ ತಗೊಂಡಿದ್ದೀನಿ. ಈ ಚಿಕನ್ ಪೀಸನ್ನು ಚೆನ್ನಾಗಿ ರುಬ್ಬಿ ತಂದಿದ್ದೀನಿ, ನೈಸಾಗಿ ರುಬ್ಬಿದ್ದೀನಿ. ಇದರಲ್ಲಿ 1/4 kg ಇದೆ. ಒಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ಮೈದಾ ಹಾಕ್ತಿದ್ದೀನಿ, ಅರ್ಧ kg ಇದೆ. ಸಕ್ಕರೆ 3 ಟೀ ಸ್ಪೂನು, ಸಕ್ಕರೆ ಪೌಡರ್ ತಗೊಂಡಿದ್ದೀನಿ. ಉಪ್ಪು 1 ಟೀ ಸ್ಪೂನು. ಇದಕ್ಕೆ ಮಿಕ್ಸ್ ಮಾಡಬೇಕು. ಇದು ಡ್ರೈ ಈಸ್ಟ್ ಅರ್ಧ ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಮಿಲ್ಕ್ ಪೌಡರ್ 3 ಟೀ ಸ್ಪೂನು, ಮೊಸರು 2 ಟೇಬಲ್ ಸ್ಪೂನು. ಇದನ್ನು ಮಿಕ್ಸ್ ಮಾಡಬೇಕು. ತುಪ್ಪ ಹಾಕ್ತಿದ್ದೀನಿ 1.5 ಟೀ ಸ್ಪೂನು. ಇದನ್ನು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಬೇಕು. ಈಗ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಹಾಲು ಹಾಕ್ತಿದ್ದೀನಿ, 1 ಗ್ಲಾಸ್ ತಗೊಂಡಿದ್ದೀನಿ. ಹಾಲು ಉಗುರು ಬೆಚ್ಚ ಇರಬೇಕು, ಜಾಸ್ತಿ ಬೆಚ್ಚ ಕೂಡ ಇರಬಾರ್ದು, ತಣ್ಣಗೆ ಕೂಡ ಇರಬಾರ್ದು. ಉಗುರು ಬೆಚ್ಚ ಆದರೆ ಸಾಕು. ಸ್ವಲ್ಪ ನೀರು ಹಾಕ್ತಿದ್ದೀನಿ, ಸ್ವಲ್ಪ ಉಗುರು ಬಿಸಿ ಇರಬೇಕು ನೀರು, ತಣ್ಣಗಿರೋದು ಹಾಕಬಾರ್ದು. ಇದೀಗ ಮಿಕ್ಸ್ ಆಯಿತು. ಸ್ವಲ್ಪ ಮೇಲೆ ನೀರು ಹಾಕ್ತಿದ್ದೀನಿ. ಒಂದು 1/4 ಗಂಟೆ ಮುಚ್ಚಿಡ್ಬೇಕು. ಈಗ ಇದನ್ನು ಈಗ ಹಿಟ್ಟನ್ನು 1/4 ಗಂಟೆ ಮುಚ್ಚಿ ಇಡ್ತಾ ಇದ್ದೀನಿ. 1/4 ಗಂಟೆ ಆಯ್ತು, ತೆಗಿತಾ ಇದ್ದೀನಿ. ಈಗ ಚೆನ್ನಾಗಿ ಸೆಟ್ ಆಗಿದೆ ಇದು. ಒಮ್ಮೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು, ಈ ಹಿಟ್ಟನ್ನು. ಒಂದು ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಈಗ ಎಲ್ಲ ಕಡೆ ಈ ಹಿಟ್ಟನ್ನು ಇದರೊಳಗೆ ಇಡ್ತಾ ಇದ್ದೀನಿ. ಇದರ ಮೇಲೆ ಎಣ್ಣೆ ಹಚ್ತಿದ್ದೀನಿ ಸ್ವಲ್ಪ, ಇಲ್ಲದೆ ಹಿಟ್ಟೆಲ್ಲ ಒಣಗುತ್ತೆ. ಈ ಹಿಟ್ಟನ್ನು 2 ಗಂಟೆಗಳ ನೆನೆ ಇಡಬೇಕು. ಅದು ಡಬ್ಬಲ್ ಆಗುತ್ತೆ ಮತ್ತೆ 2 ಗಂಟೆ ಆದ ಮೇಲೆ. ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಿದ್ದೀನಿ 2 ಟೇಬಲ್ ಸ್ಪೂನು. ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೀನಿ, ಯಾವ್ದು ಎಣ್ಣೆ ಕೂಡ ತಗೊಳ್ಬೋದು. ಈಗ ಚಿಕನ್ ಕೀಮಾ ಹಾಕ್ತಿದ್ದೀನಿ. ಇದರಲ್ಲಿ ಮಟನ್ ಕೂಡ ತಗೊಳ್ಬೋದು. ಈರುಳ್ಳಿ ಹಾಕ್ತಿದ್ದೀನಿ, 1 ಈರುಳ್ಳಿ ಸಣ್ಣದು. ಕೆಂಪು ಮೆಣಸು 1 ಜಜ್ಜಿ ತಂದಿದ್ದೀನಿ. ಕೊತ್ತಂಬರಿ 1 ಟೀ ಸ್ಪೂನು ಜಜ್ಜಿ ಇದನ್ನು ತಂದಿದ್ದೀನಿ. ಜೀರಿಗೆ ಅರ್ಧ ಟೀ ಸ್ಪೂನು ಇದನ್ನು ಜಜ್ಜಿ ತಂದಿದ್ದೀನಿ. 1 ಹಸಿಮೆಣಸು ಇದು ಸಹ ಜಜ್ಜಿ ತಂದಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಜಜ್ಜಿ ತಂದಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಆಯಿತು. ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಬೇಕು. ಇದನ್ನು 10 ನಿಮಿಷ ಬೇಯಬೇಕಿನ್ನು. ಚಿಕನ್ ಕೀಮಾ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ದೊಡ್ಡದಿತ್ತು, ಸ್ವಲ್ಪ ಉಳಿದಿದೆ ಗ್ರೈಂಡ್ ಮಾಡುವಾಗ. ಅದನ್ನು ಹೀಗೆ ಮಾಡಿ ಸಣ್ಣ ಮಾಡಿದ್ದೀನಿ, ಹುಡಿ ಮಾಡಿದ್ದೀನಿ. ಗರಂ ಮಸಾಲ ಹಾಕ್ತಿದ್ದೀನಿ 1/4 ಟೀ ಸ್ಪೂನು. ಚಿಲ್ಲಿ ಪೌಡರ್ 1 ಟೀ ಸ್ಪೂನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಿಲ್ಲಿಂಗ್ ರೆಡಿ ಆಯಿತು, ಸಾಕಿದ್ದು. ಈಗ ಹಿಟ್ಟು ರೆಡಿ ಆಗಿದೆ, ಡಬಲ್ ಆಗಿದೆ, ಫುಲ್ ಆಗಿದೆ ಇದರಲ್ಲಿ. ಇದನ್ನಿಗೆ ಇದು ಮಾಡಬೇಕು, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಪುನಃ 1 ಮೊಟ್ಟೆ ತಗೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಕ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲು ಮತ್ತು ಮೊಟ್ಟೆ ಮಿಕ್ಸ್ ಆಯಿತು. ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಂದಿದ್ದೀನಿ. 1-2-3 ನಿಮಿಷ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಿದ್ದೀನಿ. ಒಂದೊಂದೇ ಉಂಡೆ ಇಡ್ತಾ ಇದ್ದೀನಿ. 4 ಉಂಡೆ ಮಾಡಿದ್ದೀನಿ. ಈಗ ರೆಡಿ ಮಾಡ್ತಿದ್ದೀನಿ. ಹೀಗೆ ಲಟ್ಟಿಸಬೇಕು.
ಇಷ್ಟು ದೊಡ್ಡದು ಮಾಡಿದ್ದೀನಿ, ಸ್ವಲ್ಪ ಹಾಕ್ತಿದ್ದೀನಿ. ರೆಡಿ ಮಾಡಿದ ಚಿಕನ್ ಸ್ವಲ್ಪ ಹಾಕಿದ್ದೀನಿ, ಇಷ್ಟು ಸಾಕು. ಕೊನೆಗೆ ಮಾಡಬೇಕು. ಹೀಗೆ ಬಂದ್ ಮಾಡಬೇಕು. ಕೈಯಲ್ಲಿ ಹೇಗೆ ಮಾಡಬೇಕು, ಲಟ್ಟಿಸ್ಲಿಲ್ಲ ಇನ್ನು. ಕೈಯಲ್ಲಿ ಹೇಗೆ ಮಾಡಬೇಕು, ಬಿಡಿಸಬೇಕು. ಹೀಗೆ ಮೆಲ್ಲ ಬಿಡಿಸ್ಬೇಕು. ಸ್ವಲ್ಪ ಮೈದಾ ಹಿಟ್ಟು ಹಾಕ್ತೀನಿ, ಅದು ಅಂಟುತ್ತೆ. ಹೀಗೆ ಬಿಡಿಸ್ಬೇಕು ಚೆನ್ನಾಗಿ. ಸೈಡಿಂದ ಮಾಡಬೇಕು ಹೀಗೆ. ಮತ್ತೆ ಹೀಗೆ ಮಾಡಬೇಕು, ಹೀಗೆ ಸರಿಯಾಗಿ ಹೀಗೆ ಮಾಡಬೇಕು. ಕೈಯಲ್ಲಿ ಹೀಗೆ ಮಾಡಬೇಕು, ಕೈಯಲ್ಲಿ ಹಾಕಿದ್ರೆ ಹೀಗೆ ಮಾಡಬೇಕು. ಯಾವುದಾದ್ರು ಆಗುತ್ತೆ ತಗೊಳ್ಬೇಕು, ಇಂಥದ್ದು ಯಾವುದು ಸಹ ಆಗುತ್ತೆ. ನನಗೆ ಮಾಡಿ ಮೆಲ್ಲಗೆ ತೆಗಿಬೇಕು. ಹೀಗೆ ಮಾಡಿ ಒಂದು ತವ ಇಟ್ಟಿದ್ದೀನಿ ಕಬ್ಬಿನದ್ದು. ನೀರಿದೆ, ಸ್ವಲ್ಪ ನೀರು ಇರುವಾಗಲೇ ಇದನ್ನು ಹಾಕಬೇಕು. ಹಾಕಿ ಹೀಗೆ ಮಾಡಬೇಕು, ಶೇಪ್ ಮಾಡಬೇಕು. ಅದು ನಾವು ಆಚೆ ಈಚೆ ತೆಗೆಯುವಾಗ ಹೋಗುತ್ತೆ ಶೇಪ್ ಮಾಡಿದೆಲ್ಲ. ಇನ್ನು ಹೀಗೆ ಮಾಡಬೇಕು. ಗ್ಯಾಸ್ ಆನ್ ಮಾಡಲಿಲ್ಲ ನಾನು. ಈಗ ಈ ಮೊಟ್ಟೆ ಮಿಶ್ರಣವನ್ನು ಹಾಕ್ತಿದ್ದೀನಿ, ಮಿಕ್ಸ್ ಮಾಡಿಟ್ಟಿದ್ದೀನಿ. ಈಗ ಎಲ್ಲ ಕಡೆಗೆ ಹಾಕಬೇಕು. ಮೊದಲೇ ಗ್ಯಾಸ್ ಮಾಡಿದರೆ ಎಲ್ಲ ಬೆಂದೋಗುತ್ತೆ. ಸ್ವಲ್ಪ ಎಳ್ಳು ಹಾಕ್ತಿದ್ದೀನಿ, ಮಧ್ಯಕ್ಕೆ ಮಾತ್ರ. ಇನ್ನು ಗ್ಯಾಸ್ ಆನ್ ಮಾಡ್ತಿದ್ದೀನಿ. ಸ್ಲೋ ಇಡಬೇಕು ಬೆಂಕಿಯನ್ನು. ಅದು ಕೆಳಗೆಲ್ಲ ಕಪ್ಪಾಗಿ ಹೋಗುತ್ತೆ ಬೇಗ. ಮುಚ್ಚಿಡ್ತಾ ಇದ್ದೀನಿ. ಈಗ ತೆಗಿತಾ ಇದ್ದೀನಿ. 1-2-3 ನಿಮಿಷ ಬೆಂದಿದೆ. ಈಗ ಮೇಲ್ಗಡೆ ಬೇಯಲಿಲ್ಲ. ಇದು ಓವೆನಲ್ಲಿ ಇಡೋದು, ನಮ್ಮೆಲ್ಲ ಓವೆನ್ ಇಲ್ಲ. ಹೀಗೆ ಇಡ್ತಾ ಇದ್ದೀನಿ ಗ್ಯಾಸಿಗೆ. ಹೀಗೆ ಮಾಡಬೇಕು. ಮೇಲೆ ಇಡ್ಬೇಕು ಸ್ವಲ್ಪ, ಇಲ್ಲದ್ರೆ ಕಪ್ಪಾಗುತ್ತೆ. ಕಬ್ಬಿಣದೇ ಹಾಕಬೇಕು ಅವಳಿ, ನಾನ್ ಸ್ಟಿಕ್ ಆಗುದಿಲ್ಲ. ಅದು ಹೀಗೆ ಮಾಡೋ ಕೆಳಗೆ ಬೀಳುತ್ತೆ. ಹೀಗೆ ಸ್ಲೋ ಬೆಂಕಿಯಲ್ಲಿ ಬೇಯಿಸಬೇಕು. ಬೇಯಿಲ್ಲ, ಸ್ವಲ್ಪ ಬೇಯಬೇಕು ಇನ್ನು ಕೂಡ. ಇದು ಆಯಿತು, ಇದು ಸಾಕು. ಎಷ್ಟು ಮೆಲ್ಲಗೆ ತೆಗಿಬೇಕು. ಆಯ್ತು, ಇದು ಚೆನ್ನಾಗಿ ಬೆಂದಿದೆ. ಇಷ್ಟು ಬೇಯಬೇಕು. ಓವೆನಲ್ಲಿ ಇಡೋದು, ಓವೆನ್ ಅನ್ನೋದಿಲ್ಲ, ಅದಕ್ಕೆ ಹೀಗೆ ಮಾಡಿ ತೋರಿಸಿದ್ದೀನಿ. ಚಿಕನ್ ಕೀಮಾ ನಾನೆಲ್ಲ ಮಾಡಿ ಆಯಿತು. ತುಂಬ ಚೆನ್ನಾಗಿದೆ ಇದು. ಇದಕ್ಕೆ ಸಾಂಬಾರೇನು ಬೇಕಾಗಿಲ್ಲ, ಹೀಗೆ ತಿನ್ನಲಿಕ್ಕೆ ಆಗ್ತದೆ. ಇದು ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ಮೂತಾಗಿದೆ ಇದು, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೀವು ಸಹ ಟ್ರೈ ಮಾಡಿ.